ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ವಿಡಿಯೋ ಮಾಡಿದೆ, ಒಂದು ವಾರ ಆಯ್ತಲ್ವಾ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದ್ರೆ. ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಒಂದು ಸ್ವಲ್ಪ ತಡ ಆದರೂ ಕೂಡ ನೀವು ನನಗೆ ಮೆಸೇಜ್ಗಳನ್ನು ಮಾಡಿ ಕೇಳ್ತೀರಾ, ಯಾಕೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ. ಆವಾಗ ಗೊತ್ತಾಗುತ್ತೆ ನನಗೆ ನೀವು ನನ್ನನ್ನು ಎಷ್ಟೊಂದು ಮಿಸ್ ಮಾಡ್ಕೊತಿದ್ದೀರಾ ಅಂತ. ನಾನು ಬ್ಯಾಂಗ್ಳೂರಿಗೆ ಇವಾಗ ತಾನೇ ಶಿಫ್ಟ್ ಆಗಿರೋದ್ರಿಂದ 1 ವೀಕ್ ಆಯ್ತಷ್ಟೇ. ಸೊ ಅದಕ್ಕೆ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ನಮ್ಮ ಊರಲ್ಲಿ ತುಂಬಾ ಬಿಸಿಲಿತ್ತು, ಬಟ್ ಇಲ್ಲಿ ಬಂದ ತಕ್ಷಣ ಚಳಿ ಓವರ್ ಆಗಿ ಸ್ಟಾರ್ಟ್ ಆಯಿತು. ಮಳೆ ಬೇರೆ ಬೆಳಗ್ಗೆಯಿಂದ ರಾತ್ರಿ ತನಕ ಒಂದೇ ಸಮನೆ ಮಳೆ ಇದ್ದಿದ್ದರಿಂದ ವೆದರ್ ಕೂಡ ಚೇಂಜ್ ಆಯಿತು, ನನ್ನ ಹೆಲ್ತ್ ಕೂಡ ಅಪ್ಸೆಟ್ ಆಯಿತು. ಮತ್ತು ಅವಾಗ ತಾನೇ ಬ್ಯಾಂಗ್ಳೂರ್ ಶಿಫ್ಟ್ ಆಗಿರೋದ್ರಿಂದ ನಾನು ವಿಡಿಯೋ ಮಾಡೋ ಮೂಡಲ್ಲಿ ಕೂಡ ಇರಲಿಲ್ಲ. ಸೊ ನಾನು ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ನಾನು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನನ್ನ ಮಹಿಳಾ ವ್ಯೂವರ್ಸ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಮಹಿಳೆಯರಂತಲ್ಲ, ಯಾರಾದರೂ ಗಂಡಸರು ಕೂಡ ಈ ವಿಡಿಯೋನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಅಕ್ಕ ತಂಗಿಯರ್ಗಾಗಿರ್ಬೋದು, ಅಥವಾ ನಿಮ್ಮ ಗೆಳತಿಯರ್ಗಾಗಿರ್ಬೋದು, ಅಥವಾ ನಿಮ್ಮ ಮಿಸ್ಸಸ್ಗಾಗಿರ್ಬೋದು, ಯಾರಿಗೂ ಕೂಡ ಈ ವಿಡಿಯೋನ ನೀವು ಶೇರ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ತುಂಬ ಜನ ಹುಡುಗಿಯರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರ್ತದೆ, ಇನ್ನು ಹಲವಾರು ಜನರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಗುಡ್ ಬೈ ಟು ಸ್ಯಾನಿಟರಿ ಪ್ಯಾಡ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಿದು ಗುಡ್ ಬೈ ಟು ಸ್ಯಾನಿಟರಿ ಪ್ಯಾಡ್ಸ್? ಪ್ಯಾಡ್ಸ್ ಇಲ್ಲ ಅಂದರೆ ಪೀರಿಯಡ್ ಹೇಗೆ ಅಂತ ನೀವು ಅನ್ಕೋತಾ ಇರ್ಬೋದು. ಸ್ಯಾನಿಟರಿ ಪ್ಯಾಡ್ಸ್ ಇಲ್ಲದೆ ಪೀರಿಯಡ್ ಸಾಧ್ಯನಾ ಅಂತ ಕೇಳ್ತಾ ಇದ್ದೀರಾ, ಅನ್ಕೋತಾ ಇದ್ದೀರಾ. ಖಂಡಿತವಾಗ್ಲೂ ಸ್ಯಾನಿಟರಿ ಪ್ಯಾಡ್ಸ್ ಇಲ್ಲದೆ ನಮ್ಮ ಪೀರಿಯಡ್ ಸಾಧ್ಯ. ತುಂಬ ಜನ ಹುಡುಗರಿಗೆ ಖುಷಿಯಾಗಿರ್ಬೋದು. ಯಾಕಂತ ಹೇಳಿದರೆ ಸ್ಯಾನಿಟರಿ ಪ್ಯಾಡ್ಸಿಂದ ಹಲವಾರು ಸಮಸ್ಯೆಗಳನ್ನು ಹುಡುಗಿರು ಫೇಸ್ ಮಾಡ್ತಾ ಇರ್ತಾರೆ. ಅದಲ್ಲದೆ ನಮಗೆ ಮಾರ್ಕೆಟಲ್ಲಿ ಇವಾಗ ತುಂಬಾ ಕಾಸ್ಟ್ಲಿ ಇದೆ ಸ್ಯಾನಿಟರಿ ಪ್ಯಾಡ್ಸ್ಗಳ ಬೆಲೆ. ಇನ್ನು ಸ್ಯಾನಿಟರಿ ಪ್ಯಾಡ್ಸ್ ಬದಲು ನಾವು ಏನನ್ನು ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ, ನನ್ನ ಒಪಿನಿಯನ್ ನಾನು ಯೂಸ್ ಮಾಡ್ತಾ ಇದ್ದೀನಿ, ನಿಮಗೆ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಮೆನ್ಶರ್ನಲ್ ಕಪ್ ನಾನು ಯೂಸ್ ಮಾಡ್ತಾ ಇದ್ದೀನಿ, ಪ್ಯಾಡ್ ಫ್ರೀ ಮೆನ್ಶರ್ನಲ್ ಕಪ್. ಇದು ಯಾವ ರೀತಿ ಇದೆ ಮತ್ತು ಇದನ್ನು ಯಾವ ರೀತಿ ಇನ್ಸರ್ಟ್ ಮಾಡಬೇಕು, ಇದ್ರ ಬಗ್ಗೆ ನಿಮಗೆ ಡೌಟ್ ಆಗಿರ್ಬೋದು, ಇದ್ರ ಬಗ್ಗೆ ನನಗೆ ಇದ್ದಂತಹ ಡೌಟ್ಗಳಾಗಿರ್ಬೋದು ಅಥವಾ ಭಯ ಆಗಿರ್ಬೋದು, ಕಂಪ್ಲೀಟ್ ಎಲ್ಲವನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಅಡ್ವಾಂಟೇಜ್ ಏನು ಮತ್ತು ಇದು ಎಲ್ಲಿ ಸಿಗುತ್ತೆ ಪ್ರತಿಯೊಂದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆನಂತರ ಪ್ಯಾಡ್, ಮೊದಲನೇದಾಗಿ ಸ್ಯಾನಿಟರಿ ಪ್ಯಾಡ್ನ ಡಿಸ್ಅಡ್ವಾಂಟೇಜಸ್ ಏನು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆನಂತರ ನೀವೇ ಡಿಸೈಡ್ ಮಾಡಿ ಸ್ಯಾನಿಟರಿ ಪ್ಯಾಡ್ ಬೆಟರಾ ಅಥವಾ ಈ ಮೆನ್ಶರ್ನಲ್ ಕಪ್ ಬೆಟರಾ ಅಂತ. ಸ್ಯಾನಿಟರಿ ಪ್ಯಾಡ್ಗಳ ಬಗ್ಗೆ ಮಾತಾಡೋಣ. ಸ್ಯಾನಿಟರಿ ಪ್ಯಾಡ್ ನಮಗೆ ಓನ್ಲಿ 6 ಅವರ್ಸ್ ಯೂಸ್ ಮಾಡ್ಬೋದು ಅಷ್ಟೇ. 6 ಗಂಟೆಗಳ ಕಾಲ ಯೂಸ್ ಮಾಡ್ಬೋದು. 6 ಗಂಟೆ ಆದ ನಂತರ ನಾವು ಇನ್ನೊಂದು ಪ್ಯಾಡ್ನ ಯೂಸ್ ಮಾಡಬೇಕಾಗತ್ತೆ. ಕೆಲವರಿಗೆ ಜಾಸ್ತಿ ಫ್ಲೋ ಇರುತ್ತೆ, ಇನ್ನು ಕೆಲವರಿಗೆ ಅಷ್ಟೊಂದು ಫ್ಲೋ ಇರೋದಿಲ್ಲ. ಜಾಸ್ತಿ ಫ್ಲೋ ಇದ್ದವರಂತೂ ದಿನಕ್ಕೆ 3-4 ಪ್ಯಾಡ್ಗಳನ್ನು ಯೂಸ್ ಮಾಡಬೇಕಾಗತ್ತೆ. ಈಗ ಸ್ಯಾನಿಟರಿ ಪ್ಯಾಡ್ಗಳ ಬೆಲೆ ಕೂಡ ತುಂಬಾ ದುಬಾರಿಯಾಗಿದೆ. ನೀವೇ ಲೆಕ್ಕ ಹಾಕೊಳ್ಳಿ, ದಿನಕ್ಕೆ 3-4 ಪ್ಯಾಡ್ ಆದರೆ ನಮಗೆ ಎಷ್ಟೊಂದು ಪ್ಯಾಡ್ ಬೇಕಾಗುತ್ತೆ ಅಂತ. ಇನ್ನು ನಾವು ರಾತ್ರಿ ಮಲಗುವಾಗ ಒಂದ್ಸಲ ಪ್ಯಾಡ್ನ ಚೇಂಜ್ ಮಾಡಿದ್ರೆ ಮತ್ತೆ 6 ಗಂಟೆಗಳ ಕಾಲ ಮಧ್ಯರಾತ್ರಿ ಎದ್ದು ಮತ್ತೆ ಚೇಂಜ್ ಮಾಡಬೇಕಾಗುತ್ತೆ. ತುಂಬ ಸಮಯ ನಾವು ಇದನ್ನು ಇಡೋದ್ರಿಂದ ಇದರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಕೂಡ ಹೆಚ್ಚಾಗಿರ್ತದೆ. ಆನಂತರ ಇಚ್ಚಿನೆಸ್ ಆಗಿರ್ಬೋದು, ಅಂದರೆ ತುರಿಕೆ, ಅಥವಾ ನಮ್ಮ ಇಂಟಿಮೇಟ್ ಏರಿಯಾದಲ್ಲಿ, ನಮ್ಮ ವಜೈನಾದಲ್ಲಿ ನಮಗೆ ಇನ್ಫೆಕ್ಷನ್ ಆಗಿರ್ಬೋದು, ತುರಿಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಬ್ಯಾಡ್ ಸ್ಮೆಲ್ ಬರೋದಾಗಲಿ, ಇಂಥದ್ದೆಲ್ಲ ಪ್ರಾಬ್ಲಮ್ಗಳನ್ನು ಹುಡುಗಿರು ಫೇಸ್ ಮಾಡಬೇಕಾಗತ್ತೆ ನಮ್ಮ ಪೀರಿಯಡ್ ಟೈಮಲ್ಲಿ. ಸೊ ನಾವು ಎಷ್ಟೊಂದು ಈ ಟೈಮಲ್ಲಿ ಎಷ್ಟೊಂದು ಹೈಜೀನ್ ಆಗಿರ್ತೀವಿ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತೀವಿ. ಇನ್ನು ಸ್ಯಾನಿಟರಿ ಪ್ಯಾಡ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಯಾವುದೇ ಫಂಕ್ಷನ್ಗಳಿಗೆ ಹೋಗೋಕ್ಕಾಗೋದಿಲ್ಲ ಅಂತ ಅಲ್ಲ, ನಾವು ಹೋದರೂ ಕೂಡ ಅಷ್ಟೊಂದು ಕಂಫರ್ಟೇಬಲ್ ಆಗಿ ಇರೋದಿಲ್ಲ. ಇನ್ನು ಯೋಗ ಆಗಲಿ ಅಥವಾ ಎಕ್ಸಸೈಸಸ್ಗಳಾಗಲಿ ಇದನ್ನು ಯಾವುದನ್ನು ಮಾಡೋ ಹಾಗೆ ಇಲ್ಲ. ನೀರಿರೋ ಜಾಗಕ್ಕಂತೂ ಹೋಗೋ ಹಾಗೆ ಇಲ್ಲ. ತುಂಬಾ ಪ್ರಾಬ್ಲಮ್ಗಳನ್ನು ಅನುಭವಿಸ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಹೊರಗಡೆ ಬೀಚ್ಗೆ ಹೋದ್ರಿ ಫ್ರೆಂಡ್ಸ್ ಜೊತೆ ಸೇರಿಕೊಂಡು, ಅಥವಾ ಸ್ವಿಮ್ಮಿಂಗ್ ಪೂಲ್ ಏನಾದರೂ ಆಟ ಆಡೋಕ್ಕೆ ಹೋದ್ರಿ, ಖಂಡಿತವಾಗ್ಲೂ ಈ ಸಮಯದಲ್ಲಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಯೂಸ್ ಮಾಡ್ಕೊಂಡು ಹೋಗೋಕ್ಕಂತೂ ಸಾಧ್ಯನೇ ಇಲ್ಲ. ಇಷ್ಟೊಂದು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡೋ ಬದಲು ನಾವು ರಿಸ್ಕ್ ಯಾಕೆ ತೊಗೊಳ್ಬೇಕು? ಸ್ಯಾನಿಟರಿ ಪ್ಯಾಡ್ಗಳಿಂದ ನಿಮಗೆ ತುಂಬಾ ರಿಸ್ಕ್ ಇದೆ. ಹೆಲ್ತಿಂದ ಆಗ್ಬೋದು, ಅಥವಾ ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಇಷ್ಟೊಂದು ನಾವು ಪ್ರಾಬ್ಲಮ್ಗಳನ್ನು ಯಾಕೆ ನಾವು ಬೇಕಂತಲೇ ಫೇಸ್ ಮಾಡ್ತಾ ಹೋಗಬೇಕು ಅಲ್ವಾ? ನಮಗೆ ಮಾರ್ಕೆಟಲ್ಲಿ ಇವಾಗ ಇಂಥ ಮೆನ್ಶರ್ನಲ್ ಕಪ್ ನಮಗೆ ಅವೈಲೇಬಲ್ ಇದೆ, ಇದನ್ನು ನಾವು ಪರ್ಚೇಸ್ ಮಾಡ್ಬೋದು. ಇದನ್ನು ನಾವು ಇನ್ಸರ್ಟ್ ಮಾಡಿಕೊಂಡು ನೀವು ಯಾವುದೇ ಫಂಕ್ಷನ್ಗೆ ಹೋಗಿ, ಅಥವಾ ಯಾವುದೇ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ, ಯಾವುದೇ ಯೋಗ ಮಾಡಿ, ಯಾವುದೇ ಎಕ್ಸಸೈಸ್ ಮಾಡಿ, ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಇದರಿಂದ ಆಗೋದಿಲ್ಲ. ಲೀಕ್ ಅಂತೂ ಚೂರು ಆಗೋದಿಲ್ಲ. ಇದು ನಮ್ಮ ದೇಹದೊಳಗೆ ಇದೆ ಅಂತಲೇ ನಮಗೆ ಗೊತ್ತಾಗೋದಿಲ್ಲ. ಅಷ್ಟೊಂದು ಫ್ರೀ ಆಗಿರುತ್ತೆ ಇದು ಯಾವ ರೀತಿ ಇದೆ, ಇದನ್ನು ಯಾವ ರೀತಿ ಇನ್ಸರ್ಟ್ ಮಾಡೋದು, ಇದರಿಂದ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ಇದು ಈ ರೀತಿ ಇದೆ, ನೀವು ನೋಡ್ತಾ ಇರ್ಬೋದು. ಆನಂತರ ಇದರೊಳಗೆ ಈ ರೀತಿ ಒಂದು ಬ್ಯೂಟಿಫುಲ್ ಆದಂತಹ ಪೌಚ್ ಕೊಟ್ಟಿದ್ದಾರೆ ಅವರು, ನೋಡ್ತಾ ಇದ್ದೀರಲ್ವಾ? ತುಂಬಾ ಲೈಟ್ ವೇಟ್ ಆಗಿದೆ. ನೀವು ಎಲ್ಲಿಗೆ ಕೂಡ ಇದನ್ನು ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ನೀವು ಮೆನ್ಶರ್ನಲ್ ಕಪ್ ಕ್ಯಾರಿ ಮಾಡ್ತಾ ಇದ್ದೀರಾ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ನೋಡಿ, ಇದು ಈ ರೀತಿಯಾಗಿದೆ, ನೋಡ್ತಾ ಇದ್ದೀರಲ್ವಾ? ವೈಟ್ ಆ್ಯಂಡ್ ಪಿಂಕ್ 2 ಕಲರಲ್ಲಿ ಇದೆ, ಅವೈಲೇಬಲ್ ಇದೆ. ನಾನು ಪರ್ಚೇಸ್ ಮಾಡಿದ್ದು ವೈಟ್ ಕಲರ್. ತುಂಬಾ ಸಾಫ್ಟ್ ಇದೆ, ನೋಡ್ತಾ ಇದ್ದೀರಲ್ವಾ?
ತುಂಬಾ ಸಾಫ್ಟ್ ಇದೆ ಇದು. ಇದನ್ನು ಯಾವ ರೀತಿ ಇನ್ಸರ್ಟ್ ಮಾಡೋದು ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಮೆನ್ಷನಲ್ ಕಪ್ ನಮಗೆ 3 ಸೈಜಲ್ಲಿ ಅವೈಲೇಬಲ್ ಇದೆ. ಒಂದು ಸ್ಮಾಲ್ ಸೈಜ್, ಹಾಗೆ ಮೀಡಿಯಮ್ ಸೈಜ್, ಹಾಗೆ ಇನ್ನೊಂದು ಲಾರ್ಜ್ ಸೈಜ್. ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಡೆಲಿವರಿ ಎಲ್ಲ ಆಗಿರೋರಾದರೆ ಲಾರ್ಜ್ ಸೈಜ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಇವಾಗ ತಾನೇ ಯಾರೆಲ್ಲ ಮೆಚೂರ್ಡ್ ಆಗಿದ್ರೆ ಅವರೆಲ್ಲ ಸ್ಮಾಲ್ ಸೈಜ್ ತೊಗೊಳ್ಳಿ. ಇನ್ನು ಮೀಡಿಯಮ್ ಸೈಜ್ ನಿಮಗೆ ಜಾಸ್ತಿ ಫ್ಲೋ ಇದ್ದರೆ ಅಥವಾ ಕಡಿಮೆ ಫ್ಲೋ ಇದ್ದರೆ ಅದನ್ನು ನೀವು ನೋಡಿಕೊಂಡು ನೀವು ಮೀಡಿಯಮ್ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಮಿಲಿಟರಿ ಪ್ಯಾಡ್ಸ್ ಯೂಸ್ ಮಾಡುವಾಗ ಏನು ನಮಗೆ ಫ್ಲೋ ಆಗಿರುತ್ತೆ, ನಮ್ಮ ವಜೈನ ಪಾರ್ಟ್ ಎಲ್ಲ ಅದು ಫ್ಲೋಯಿಂದ ಕೂಡಿರ್ತದೆ ಅಲ್ವಾ. ಬಟ್ ನಮಗೆ ಈ ಪೀರಿಯಡ್ ಕಪ್ ಯೂಸ್ ಮಾಡುವಾಗ ಬ್ಲಡ್ ಒಂದು ಚೂರು ಹೊರಗಡೆ ಬರೋದಿಲ್ಲ, ಒಂದು ಚೂರು ನಮಗೆ ಪೀರಿಯಡ್ ಅಂತಲೇ ಗೊತ್ತಾಗೋದಿಲ್ಲ, ನಾವು ಅಷ್ಟೊಂದು ಫ್ರೀ ಆಗಿರ್ತೀವಿ. ಇನ್ನು ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ಡೌಟ್ಗಳಿರ್ಬೋದು. ಮೊದಲನೇ ಡೌಟ್ ಏನಂದ್ರೆ ಭಯ ಪಡ್ತೀರಾ ಖಂಡಿತವಾಗ್ಲೂ ಇದನ್ನು ನೋಡಿಕೊಂಡು. ಎಲ್ಲರಿಗೂ ಇದು ಮಾಮೂಲಿಯಾಗಿ ಭಯ ಆಗೋದೇನೆ. ಯಾಕಂತ ಹೇಳಿದ್ರೆ ಇದನ್ನು ಇನ್ಸರ್ಟ್ ಮಾಡ್ಕೊಳ್ಬೇಕಲ್ಲ ನಮ್ಮ ದೇಹದೊಳಗೆ, ಸ್ವಲ್ಪ ಭಯ ಆಗೋದೇನೆ. ಬಟ್ ಇದ್ರ ಬಗ್ಗೆ ಯಾವುದೇ ಭಯ ಪಡ್ಕೊಳ್ಳುವಂತಹ ಅಗತ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವರಿಗೆ ಅನ್ಕೋತಾ ಇರ್ಬೋದು, ಏನಿದು ಇನ್ಸರ್ಟ್ ಮಾಡಿದ್ರೆ ಹೊರಗಡೆ ತೆಗಿಯಕ್ಕೆ ಬರುತ್ತಾ ಇಲ್ವಾ ಅಂತ. ಇದೇ ಕ್ವೆಶನ್ ನನ್ನ ಮನಸ್ಸಲ್ಲಿ ಕೂಡ ಇತ್ತು. ಇದು ಒಂದ್ಸಲ ಇನ್ಸರ್ಟ್ ಮಾಡಿದ್ರೆ ಹೊರಗಡೆ ತೆಗಿಯೋಕೆ ಆಗುತ್ತಾ ಇಲ್ವಾ ಅಂತ ತುಂಬಾ ಭಯ ಪಟ್ಟಿದ್ದೆ. ಬಟ್ ಇದು ತುಂಬಾ ಈಸಿ ಆಗಿದೆ ಇನ್ಸರ್ಟ್ ಮಾಡೋಕ್ಕೂ ಕೂಡ, ಹಾಗೂ ತುಂಬಾ ಈಸಿ ಆಗಿದೆ ಇದನ್ನು ಹೊರಗಡೆ ತೆಗಿಯೋಕ್ಕೂ ಕೂಡ. ಏನು ಇದ್ರ ಬಗ್ಗೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಬಟ್ ಇದನ್ನು ಸ್ಯಾನಿಟರಿ ಪ್ಯಾಡ್ಸ್ ನಮಗೆ ತಿಂಗಳು ನಮಗೆ ಬೇಕಾಗುತ್ತೆ. ಬಟ್ ಈ ಮೆನ್ಷನಲ್ ಕಪ್ ನೀವು ಒಂದು ಸಲ ಇದನ್ನು ಪರ್ಚೇಸ್ ಮಾಡಿದರೆ ನೀವು ಇದನ್ನು 10 ವರ್ಷ ಯೂಸ್ ಮಾಡ್ಕೊಳ್ಬೋದು. ಇದರಿಂದ ಯಾವುದೇ ತೊಂದರೆ ಇಲ್ಲ. ಒಂದೇ ಒಂದು ಮೆನ್ಷನಲ್ ಕಪ್ಪನ್ನು ನೀವು 10 ವರ್ಷ ಯೂಸ್ ಮಾಡ್ಕೊಳ್ಬೋದು. ಇದನ್ನು 12 ಅವರ್ಸ್ 12 ಗಂಟೆಗಳ ಕಾಲ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ನಿಮಗೆ ತುಂಬಾ ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಒಂದು 6 ಅವರ್ಸಲ್ಲಿ ಇದನ್ನು ತೆಗೆದು ಆನಂತರ ಇದನ್ನು ಚೆಲ್ಲಿ ಆನಂತರ ನೀವು ಇದನ್ನು ವಾಶ್ ಮಾಡಿಕೊಂಡು ಚೆನ್ನಾಗಿ ಮತ್ತೆ ಇನ್ಸರ್ಟ್ ಮಾಡ್ಕೊಳ್ಬೋದು. ಎಷ್ಟೊಂದು ಹಣ ಸೇವ್ ಆಗುತ್ತೆ ಅಲ್ವಾ ನಮಗೆ. ಇದಕ್ಕೆ ಜಾಸ್ತಿ ರೇಟ್ ಅಂತೂ ಇಲ್ಲ, 250 ರೇಂಜಲ್ಲೇನೋ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ನಮಗೆ ಇದು. 10 ವರ್ಷಗಳ ಕಾಲ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಇದನ್ನು ಯೂಸ್ ಮಾಡಿಕೊಂಡು ಯಾವುದೇ ಫಂಕ್ಷನ್ಗೆ ಹೋಗ್ಬೋದು, ಯಾವುದೇ ಬೀಚ್ಗಾಗಿರ್ಬೋದು ಅಥವಾ ಯಾವುದೇ ಸ್ವಿಮ್ಮಿಂಗ್ ಫೂಲ್ಗಾಗಿರ್ಬೋದು, ಎಲ್ಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಂಡು ಹೋಗ್ಬೋದು. ಒಂದು ಚೂರು ಇದರಿಂದ ಲೀಕೇಜ್ ಅಂತೂ ಆಗೋದೇ ಇಲ್ಲ. ನಾವು ಇದನ್ನು ಇನ್ಸರ್ಟ್ ಮಾಡಿದ್ದೀವಿ ಅಂತ ಕೂಡ ನಮಗೆ ಗೊತ್ತಾಗೋದಿಲ್ಲ. ಇದನ್ನು ಇನ್ನು ಯಾವ ರೀತಿ ಇನ್ಸರ್ಟ್ ಮಾಡೋದು ಅಂತ ನೋಡೋಣ. ಇದನ್ನಿನ್ನು ಯಾವ ರೀತಿ ಇನ್ಸರ್ಟ್ ಮಾಡೋದು ಅಂತ ನೋಡೋಣ. ಕರೆಕ್ಟಾಗಿ ಮೆನ್ಷನ್ ಕಪ್ನ ನೋಡ್ಕೊಳ್ಳಿ. ಇದು ಈ ರೀತಿಯಾಗಿರುತ್ತಲ್ವ, ಇದನ್ನು ನಾವು ಯಾವ ರೀತಿ ಫೋಲ್ಡ್ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ರೀತಿಯಾಗಿ ನೋಡಿ, ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಮಾಡಿ, ಹೀಗೆ ಈ ರೀತಿ ಮಾಡಿ ಹೀಗೆ ಮಾಡಬೇಕು. ಈ ರೀತಿಯಾಗಿ ಇದನ್ನು ಮಡಚಬೇಕು. ನೋಡಿ, ಈ ರೀತಿ ಮಡಚಬೇಕು. ಆನಂತರ ನಮ್ಮ ವಜೈನ ಏನಿದೆ ನೋಡಿ, ಇದು ಹೀಗೇ ಇಟ್ಕೊಳ್ಬೇಕು ನೀವು. ಇದು ಓಪನ್ ಹೀಗಾಗಬಾರ್ದು. ಹೀಗೇ ಇಟ್ಕೊಂಡು ಹೀಗೇ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಹೀಗೆ ಗಟ್ಟಿಯಾಗಿ ಇಟ್ಕೊಳ್ಳಿ. ನಮ್ಮ ವಜೈನ ಏನಿದೆ ಇರುತ್ತೆ ನೋಡಿ ನೋಡಿ, ಸ್ವಲ್ಪನೇ ಹೀಗೆ ಹಾಕಬೇಕು. ಸ್ವಲ್ಪನೇ ಹೀಗೆ ಹಾಕಬೇಕು. ಇಲ್ಲಿ ಹೀಗೆ ಇಟ್ಕೊಳ್ಳಿ. ಪಟ್ ಅಂತ ಸೌಂಡ್ ಬಂತಲ್ಲ, ಈ ಥರ ಸೌಂಡ್ ಬಂದಾಗ ಇದು ಕರೆಕ್ಟಾಗಿ ಒಳಗಡೆ ಕೂರಿದೆ ಅಂತ ಅರ್ಥ. ಇದರಿಂದ ಏನೂ ಲೀಕೇಜಸ್ ಆಗೋದಿಲ್ಲ. ಮತ್ತು ಹೊರಗಡೆ ತೆಗೆಯುವಾಗ ಯಾವ ರೀತಿ ಇದನ್ನು ರಿಮೂವ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಪಾರ್ಟ್ ಏನಿದೆ ನೋಡಿ, ಇದನ್ನು ಹೀಗೆ ಸ್ವಲ್ಪನೇ ಹೀಗೆ ಸ್ವಲ್ಪನೇ ಇದೇ ರೀತಿಯಾಗಿ ಈಸಿಯಾಗಿ ಬಂದುಬಿಡುತ್ತೆ. ಆನಂತರ ಇದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡ್ರೆ ಆಯ್ತು. ಇದನ್ನು ನೀವು ಯೂಸ್ ಮಾಡ್ಕೊಳ್ಳುವಾಗ ನಿಮ್ಮ ಕೈಗಳನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ಸೋಪ್ ಅಥವಾ ಏನಾದರೂ ಹ್ಯಾಂಡ್ ವಾಶ್ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಹ್ಯಾಂಡ್ಗಳನ್ನು ವಾಶ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಏನಾದರೂ ಜರ್ಮ್ಸ್ ಏನಾದರೂ ಇದ್ದರೆ ನಾವು ಇದನ್ನು ಬಾಡಿ ಒಳಗೆ ಇನ್ಸರ್ಟ್ ಮಾಡುವಾಗ ಆವಾಗ ನಮಗೆ ಇಚಿನೆಸ್ ಅಥವಾ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇಲ್ಲ ಅಂದರೆ ಇದರಿಂದ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಮತ್ತು ಇದನ್ನು ಸ್ಟೆರಿಲೈಸ್ ಮಾಡಬೇಕಾಗುತ್ತೆ. ಏನು ಸ್ಟೆರಿಲೈಸ್ ಅಂತ ಹೇಳಿದ್ರೆ, ನೀವು ಇದನ್ನು ಬಿಸಿನೀರಿಗೆ ಹಾಕಿ ಕುದಿಸ್ಬೇಕಾಗುತ್ತೆ. ಇದನ್ನು ನೀವು ಕುದಿಸ್ಬಿಟ್ಟು ಆನಂತರ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದ್ರ ಪೌಚ್ ಏನಿರುತ್ತೆ ನೋಡಿ, ಈ ಥರ ಪೌಚ್ ಅದರೊಳಗೆ ಇಟ್ಬಿಟ್ಟು ನೀಟಾಗಿ ಎತ್ತಿಟ್ಬಿಟ್ರೆ ಆನಂತರ ನೀವು ನೆಕ್ಸ್ಟ್ ಮಂತ್ ಇದನ್ನು ಯೂಸ್ ಮಾಡುವಂಥದ್ದು. ಇದರಿಂದ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ಇದನ್ನು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಇದನ್ನು ನಾನು ಪರ್ಚೇಸ್ ಮಾಡಿ 2-3 ತಿಂಗಳು ಹಾಗೇ ಇಟ್ಬಿಟ್ಟಿದ್ದೆ, ಯೂಸೇ ಮಾಡಿರಲಿಲ್ಲ. ಒಂದ್ಸಲ ಯೂಸ್ ಮಾಡಬೇಕು ಅಂದ್ಕೋತಾ ಇದ್ದೆ, ಆದರೂ ಭಯ ಆಗ್ತಾಯಿತ್ತು, ಏನಾಗುತ್ತೋ ಏನು ಅಂತ ಭಯ ಆಗ್ತಾಯಿತ್ತು. ಬಟ್ ಫೈನಲಿ ಗಟ್ಟಿ ಮನ್ಸು ಮಾಡಿಬಿಟ್ಟು ಇದನ್ನು ನಾನು ಯೂಸ್ ಮಾಡಿದೆ. ಇವಾಗಿನ ತನಕನೂ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಷ್ಟು ಕಂಫರ್ಟೇಬಲ್ ಆಗಿದ್ದೀನಿ ನಾನು. ಎಲ್ಗೂ ಹೋಗೋವಾಗ ಕೂಡ ಬರೋವಾಗ ಕೂಡ ಏನೂ ಇದರಲ್ಲಿ ಒಂದು
ಚೂರು ನಮಗೆ ಗೊತ್ತಾಗೋದಿಲ್ಲ ಅಥವಾ ಲೀಕೇಜಸ್ ಆಗಿಲ್ಲ ಏನೂ ಇರೋದಿಲ್ಲ. ಇನ್ನೊಂದು ಡೌಟ್ ಹುಡುಗಿರ್ಗಿರ್ಬೋದು, ಇದನ್ನು ನಾವು ವಾಶ್ರೂಮ್ಗೆ ಹೋಗುವಾಗ ಪದೇ ಪದೇ ರಿಮೂವ್ ಮಾಡಬೇಕಾ ಅಂತ. ಖಂಡಿತವಾಗ್ಲೂ ಇಲ್ಲ. ಇದನ್ನು ನೀವು ಒಂದ್ಸಲ ಇನ್ಸರ್ಟ್ ಮಾಡಿದ್ರೆ 6 ಗಂಟೆ 12 ಗಂಟೆ ತನಕ ಯೂಸ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಅಥವಾ ಮಿಡ್ಲಲ್ಲಿ ಫ್ಲೋ ಜಾಸ್ತಿ ಇದ್ದರೆ 6 ಗಂಟೆ ಆದಮೇಲೆ ನೀವು ಇದನ್ನು ತೆಗಿಬೋದು. ವಾಶ್ರೂಮ್ಗೆ ಹೋಗುವಾಗ ಇದನ್ನು ತೆಗೆಯುವ ಅವಶ್ಯಕತೆನೇ ಇರೋದಿಲ್ಲ. ನಾವು ಹಾಗೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ಬೋದು. ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನೀವು ಪೀರಿಯಡ್ ಟೈಮಲ್ಲಿ ಇಂಟಿಮೇಟ್ ವಾಶ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ಹಲವಾರು ಇಂಟಿಮೇಟ್ ವಾಶ್ಗಳು ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಇಂಟಿಮೇಟ್ ವಾಶ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ಸೋಪ್ ಅಷ್ಟೊಂದು ಯೂಸ್ ಮಾಡಬೇಡಿ. ಸೋಪಿಂದ ಉರಿಯುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಇಂಟಿಮೇಟ್ ವಾಶ್ನ ಯೂಸ್ ಮಾಡ್ಕೊಳ್ಳಿ. ತುಂಬಾ ಹೈಜಿನಿಕ್ ಆಗಿ ತುಂಬಾ ಫ್ರೆಶ್ ಫೀಲ್ ಕೊಡುತ್ತೆ ಇಂಟಿಮೇಟ್ ವಾಶ್ ನಮಗೆ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಇನ್ನೂ ಯಾರಿಗಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಖಂಡಿತವಾಗ್ಲೂ ನೀವು ನನಗೆ ಮೆಸೇಜ್ಗಳನ್ನು ಮಾಡಿ ಕೇಳ್ಬೋದು. ಹುಡುಗಿರು ಪರ್ಸ್ನಲ್ ಆಗಿ ನಾನು ಇದಕ್ಕೆ ಖಂಡಿತವಾಗ್ಲೂ ನಿಮಗೆ ಉತ್ತರವನ್ನು ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೋತೀನಿ. ನೀವು ನೋಡೋದಲ್ಲದೆ ನಿಮ್ಮೆಲ್ಲ ಗೆಳತಿಯರಿಗೂ ಕೂಡ ಇವತ್ತಿನ ನನ್ನ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನನಗೆ ಗೊತ್ತಾಗಬೇಕಂದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ಗಳಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ, ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.